ಬಂಡಾಯ ನಾಯಕನಾಗಿಯೇ ತಾವು ಗುರುತಿಸಿಕೊಂಡಿರುವಂತದ್ದು. ತಮ್ಮನ್ನು ಬಂಡಾಯವಾಗಿ ರೂಪಿಸುವ ಪ್ರಯತ್ನಗಳು ನಮ್ಮವರಿಂದಲೇ ಆಗಿರಬಹುದು. ಪ್ರತಿ ಸಲ ಟಿಕೆಟ್ ಮಿಸ್ ಆಗ್ತಾ ಇತ್ತು. ಪ್ರಸ್ತುತ ಯಾವ ಗೊಂದಲಗಳು ಇಲ್ಲ. 13 ಜನ ಅಭ್ಯರ್ಥಿಗಳಿದೆ. ಅವರೆಲ್ಲರಿಗೂ ಶಕುಂತಲಾ ಶೆಟ್ಟಿ ಅವರಿಗೆ ಈ ಬಾರಿ ಸಿಗ್ಲಿಕ್ಕಿಲ್ಲ, ಹಾಗಾಗಿ ನಾವ್ ಯಾಕೆ ಒಂದು ಪ್ರಯತ್ನ ಪಡಬಾರದು ಅಂತ ಹೇಳಿ ಅವರೆಲ್ಲ ಅರ್ಜಿ ಸಲ್ಲಿಸಿರಬಹುದು. 11 ಜನ ನನ್ನ ಹತ್ರ ಕೇಳಿ ಹಾಕಿದ್ದಾರೆ. ಶಕುಂತಲಾ ಶೆಟ್ಟಿ ಅವರೇ ಒಂದು ಅಲ್ಲಿ ಹೇಳ್ತಾರೆ, ಇದರ ಗೂಢ ಅರ್ಥ ನಮಗೆ ಯಾರಿಗೂ ಅರ್ಥವೇ ಆಗ್ಲಿಲ್ಲ. ಕಳೆದ ಚುನಾವಣೆಯ ಸಂದರ್ಭದಲ್ಲಿ ತಮಗೆ ಒಂದು ಅವಕಾಶ ಅನ್ನುವಂತ ಮಾತನ್ನ ಅವರು ಹೇಳಿದ್ದು ಹೌದಾ? ಅವರಾಗೆ ಹೇಳಿದ್ರು. ಕೆಪಿಸಿಸಿ ಅಧ್ಯಕ್ಷರ ವಿರುದ್ಧವಾಗಿ ಹೇಳಿಕೆಯನ್ನ ಕೊಟ್ಟಿದ್ದೀರಿ. ನಮಗೇನಾದ್ರೂ ನೋವಾಗುವಾಗ ಅದನ್ನು ತಿಳಿಸುವ ಪ್ರಯತ್ನವನ್ನು ಮಾಡ್ಬೇಕಲ್ಲ. ಬಿಎಚ್ಪಿ ಸಂಘಟನೆಯನ್ನ ಸ್ಥಾಪನೆ ಮಾಡ್ತೀರಿ. ನಮ್ಮ ಪಕ್ಷಕ್ಕೆ ಇದು ಬೇಡ ಅಂತ ಆದಾಗ ನಾನು ಯಾಕೆ ಇದನ್ನು ತಲೆಗೆ ಹೊತ್ಕೊಳ್ಬೇಕು? ಕಾಂಗ್ರೆಸ್ಗೆ ಎಷ್ಟು ಅವಕಾಶ ಇದೆ ಪುತ್ತೂರಿನಲ್ಲಿ? ಅಭ್ಯರ್ಥಿ ಸ್ಥಾನದಲ್ಲಿ ಎಡವಟ್ಟು ಮಾಡಿದ್ರೆ ಅದರ ರಾಜಕೀಯ ಲಾಭ ಇನ್ನೊಬ್ಬರಿಗೆ ಆಗ್ಲೇಬೇಕಲ್ವಾ? ಕೋಟಿಂಬಾಡಿ ಅಶೋಕ್ ರೈ ಬಂದ್ರೆ ಯಾವ ರೀತಿ ಸ್ವಾಗತ? ಬಿಜೆಪಿಯಲ್ಲಿ ಪ್ರಬಲ ನಾಯಕರಾಗಿದ್ರೆ ಅವರು ಬಿಜೆಪಿಯಲ್ಲಿ ಸ್ಪರ್ಧೆ ಮಾಡ್ತಾರೆ.